ನಮಸ್ಕಾರ. ಕಾರವಾರ ಪ್ಲಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಮುಖ್ಯ ಸುದ್ದಿ. ಕಾರವಾರದಲ್ಲಿ ಕೆಲವು ವರ್ತಕರಿಗೆ ದಂಡ ವಿಧಿಸಿದ ಪೊಲೀಸರು, ಲಾಕ್ಡೌನ್ ನಿಯಮ ಮೀರಿದ ವಾಹನಗಳ ಜಪ್ತಿ. ಕಾರವಾರ ರಾಜ್ಯ ಸರ್ಕಾರದ ಆದೇಶದಂತೆ ಜಿಲ್ಲೆಯಲ್ಲೂ ಲಾಕ್ಡೌನ್ ನಿಯಮಗಳನ್ನು ಸೋಮವಾರದಿಂದ ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದೆ. ನಗರದಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಪೊಲೀಸರು ರಸ್ತೆಗಳಲ್ಲಿ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಅನಗತ್ಯವಾಗಿ ಸಂಚರಿಸಿದ್ದ ಸುಮಾರು 50 ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಅಂತೆಯೇ ಕೋವಿಡ್ ನಿಯಮಗಳನ್ನು ಪಾಲಿಸಿದ ವರ್ತಕರಿಗೆ ದಂಡಗಳನ್ನು ವಿಧಿಸಿದ್ದಾರೆ. ನಗರದ ಹಬ್ಬವಾಡ ರಸ್ತೆ, ಗ್ರೀನ್ ಸ್ಟ್ರೀಟ್, ಕೊಡಿಬಾಗ್ ರಸ್ತೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಸರ್ಕಾರವು ನಿಯಮಾವಳಿಯಲ್ಲಿ ವಿನಾಯಿತಿ ನೀಡಿದರನ್ನು ಹೊರತುಪಡಿಸಿ ಮತ್ಯಾವ ವಿನಾಕಾರಣ ಸಂಚರಿಸದಂತೆ ಪೊಲೀಸರು ನೋಡಿಕೊಳ್ಳುತ್ತಿದ್ದಾರೆ. ಡಿವೈಎಸ್ಪಿ ಅರವಿಂದ್ ಕಲಗುಜ್ಜಿ, ಸಿಪಿಐ ಸಂತೋಷ್ ಶೆಟ್ಟಿ, ನಗರ ಠಾಣೆ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್, ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ರೇವಣ ಸಿದ್ದಪ್ಪ, ಸಂಚಾರ ಠಾಣೆ ಇನ್ಸ್ಪೆಕ್ಟರ್ ಜಕ್ಕಣ್ಣನವರ್ ಸೇರಿದಂತೆ ಹಲವು ಅಧಿಕಾರಿಗಳು ಸಿಬ್ಬಂದಿಯ ತಂಡ ಬೆಳಗ್ಗೆ 6 ಗಂಟೆಯಿಂದಲೇ ವಾಹನಗಳನ್ನು ತಡೆದು ಸರ್ಕಾರಗಳಿದ್ದರೆ ಸಂಚಾರಕ್ಕೆ ಅನುವು ಮಾಡಿಕೊಂಡಿರುತ್ತಾರೆ. ಅನಗತ್ಯವಾಗಿ ಸಂಚರಿಸುವವರನ್ನು ಪೊಲೀಸರು ಕೆಲವು ದಿನಗಳಿಂದ ಕಟ್ಟುನಿಟ್ಟಾಗಿ ನಿಯಂತ್ರಿಸುತ್ತಿದ್ದಾರೆ. ಜಿಲ್ಲೆಯ ವಿವಿಧೆಡೆ ಭಾನುವಾರ ಒಂದೇ ದಿನ 243 ವಾಹನಗಳನ್ನು ಜಪ್ತಿ ಮಾಡಿ 1,17,200 ರೂಪಾಯಿ ದಂಡ ವಸೂಲಿ ಮಾಡಿದ್ದರು. ಜಪ್ತಿ ಮಾಡಿದ ವಾಹನಗಳನ್ನು ಮುಂದಿನ 40 ದಿನಗಳವರೆಗೆ ವಾಪಸ್ ಕೊಡುವ ಸಾಧ್ಯತೆ ಇಲ್ಲ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಎಚ್ಚರಿಕೆ ನೀಡಿದರು. ಆರಂಭದಲ್ಲಿ ಜನದಟ್ಟಣೆ. ಲಾಕ್ಡೌನ್ ಸಂದರ್ಭದಲ್ಲಿ ಬೆಳಗ್ಗೆ 6 ರಿಂದ 10 ಅವಧಿಯಲ್ಲಿ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅವಕಾಶ ನೀಡಲಾಗಿದೆ. ಆದರೆ ವಾಹನಗಳನ್ನು ತರುವಂತಿಲ್ಲ, ನಡೆದುಕೊಂಡೇ ಬರಬೇಕು ಎಂದು ಸರ್ಕಾರ ಆದೇಶಿಸಿದೆ. ಅದರಂತೆ ನಾಗರಿಕರು ವಾಹನಗಳನ್ನು ಮನೆಯಲ್ಲೇ ಇಟ್ಟು ಬಂದಿದ್ದರು. ಹಲವು ದಿನಸಿ ಅಂಗಡಿಗಳ ಎದುರು ಜನದಟ್ಟಣೆಯೂ ಕಂಡುಬಂದಿತ್ತು. 10 ಗಂಟೆಯಾಗಿದ್ದಂತೆಯೇ ನಗರವಿಡೀ ಸ್ತಬ್ಧವಾಯಿತು. ಜನಸಂಚಾರವಿಲ್ಲದೆ ರಸ್ತೆಗಳಲ್ಲಿ ಬೀಕೋ ಎಂದವು. ವಾಹನಗಳನ್ನು ಮನೆಗಳಲ್ಲೇ ಬಿಟ್ಟು ನಡೆದುಕೊಂಡೇ ಬರಬೇಕು ಎಂಬ ನಿಯಮಕ್ಕೆ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾರವಾರದಂಥ ನಗರಗಳಲ್ಲಿ ವಸತಿ ಪ್ರದೇಶಗಳಲ್ಲಿ ಅಂಗಡಿಗಳಿಲ್ಲ. ವಾಣಿಜ್ಯ ವ್ಯವಹಾರಗಳಿರುವ ನಗರ ಕೇಂದ್ರಕ್ಕೆ 3 ಕಿಲೋಮೀಟರ್ ದೂರವಾಗುತ್ತದೆ. ಯುವಕರೇನೋ ನಡೆದುಕೊಂಡು ಹೋಗಿ ಬರಬಹುದು. ಆದರೆ ವಯಸ್ಸಾದವರು, ಮಹಿಳೆಯರಿಗೆ ಅಗತ್ಯ ವಸ್ತುಗಳನ್ನು ತಲೆಹೊರೆಯಲ್ಲಿ ತರುವುದು ಕಷ್ಟ ಸಾಧ್ಯವಾಗಿದೆ. ಮಲೆನಾಡಿನ ಹಳ್ಳಿಗಳ ಕೆಲವು ಮನೆಯವರು 1 ಲೀಟರ್ ಹಾಲಿಗೂ 4-5 ಕಿಲೋಮೀಟರ್ ಹೋಗಬೇಕಾಗಿದೆ. ಹಾಗಾಗಿ ವಾಹನಗಳಲ್ಲಿ ಸಂಚರಿಸಲು ಅವಕಾಶ ನೀಡಬೇಕು ಎಂಬುದು ಹಲವರ ಒತ್ತಾಯವಾಗಿದೆ. ಗಡಿಗಳಲ್ಲಿ ತಪಾಸಣೆ. ರಾಜ್ಯದ ಗಡಿ ಕಾರವಾರ ತಾಲೂಕಿನ ಮಾಜಾಳಿ ಮತ್ತು ಜೊಯ್ಡಾ ತಾಲೂಕಿನ ಅನ್ಮೋಡ್ ಚೆಕ್ಪೋಸ್ಟ್ಗಳಲ್ಲಿ ಹೊರ ರಾಜ್ಯಗಳಿಂದ ಬಂದವರ ತಪಾಸಣೆ ಮಾಡಲಾಗುತ್ತದೆ. ಅವರ ಕೈಗೆ ಕ್ವಾರಂಟೈನ್ ಮುದ್ರೆ ಎತ್ತಿ ಜಿಲ್ಲೆಯ ಒಳಗೆ ಸೇರಿಕೊಳ್ಳಲಾಗುತ್ತದೆ.